ದುಬೈನಲ್ಲಿ 50ನೇ ದಿನ ಪೂರೈಸಿದ ಗಿರ್ಗಿಟ್ನ ವಿಶೇಷತೆ ಏನೇನ್ ಗೊತ್ತಾ? ಅಂದು ಮಕಾಡೆ ಮಲಗಿತ್ತು ಕೋಸ್ಟಲ್ ವುಡ್, ಇಂದು ಚಿಗುರೊಡೆದು ತನ್ನ ಕಬಂಧ ಬಾಹುಗಳನ್ನು ಚಾಚುವಷ್ಟು ಬೆಳೆದಿದೆ. ಇವೆಲ್ಲದಕ್ಕೂ ನಾಂದಿ ಹಾಡಿದ ಗಿರ್ಗಿಟ್ ಇದೀಗ 50ನೇ ದಿನಗಳ ಸಂಭ್ರಮಾಚರಣೆಯಲ್ಲಿದೆ. ಆಗಸ್ಟ್ 23ರಂದು ತುಳುನಾಡು ಹಾಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡ ಗಿರ್ಗಿಟ್ಗೆ ಇದೀಗ 50ರ ಸಂಭ್ರಮ. ತುಳುನಾಡು ಹಾಗೆ ದುಬೈನಲ್ಲಿ 50 ದಿನಗಳನ್ನು ಪೂರೈಸಿದ ಗಿರ್ಗಿಟ್ ಇದೀಗ ಭರ್ಜರಿ ಪ್ರದರ್ಶನ ಕಂಡು ಮುನ್ನುಗ್ತಾ ಇದೆ. ದುಬೈನಲ್ಲಿ 50 ದಿನಗಳ ಪ್ರದರ್ಶನ ಕಂಡ ಮೊಟ್ಟ ಮೊದಲ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆ ಗಿರ್ಗಿಟ್ ಚಿತ್ರಕ್ಕಿದೆ. ಅಷ್ಟೇ ಅಲ್ಲದೆ ದುಬೈನಲ್ಲಿ 50 ದಿನ ಪೂರೈಸಿದ ಮೊಟ್ಟ ಮೊದಲ ಕರ್ನಾಟಕದ ಚಿತ್ರ ಗಿರ್ಗಿಟ್ ಅನ್ನೋದು ಕೋಸ್ಟಲ್ ವುಡ್ಗೆ ಮತ್ತೊಂದು ಹೆಮ್ಮೆ. ಹೀಗಾಗಿ ದುಬೈನಲ್ಲಿ ಗಿರ್ಗಿಟ್ ಚಿತ್ರದ 50ನೇ ದಿನಗಳ ಸಂಭ್ರಮಾಚರಣೆಯನ್ನು ನಡೆಸಲಾಯಿತು. ಈ ವೇಳೆ ಕೇಕ್ ಕಟ್ ಮಾಡಿ ರೂಪೇಶ್ ಶೆಟ್ಟರಿಗೆ ಸನ್ಮಾನಿಸಿ ಸ್ಮರಣಿಕೆಯನ್ನು ನೀಡಲಾಯಿತು. ಅಷ್ಟಕ್ಕೂ ದುಬೈನಲ್ಲಿ 50ನೇ ದಿನಗಳ ಸಂಭ್ರಮಾಚರಣೆ ಹೇಗಿತ್ತು ಅದರ ಒಂದು ಝಲಕ್ ನಿಮ್ಮ ಮುಂದೆ. ಎಲ್ಲರೂ ಕೊಟ್ಟು ಕಷ್ಟ ಆಗುತ್ತಾರೆ, ಎಲ್ಲರ ಪರವಾಗಿ ತೋರಿಸಿ. ಇದು ದುಬೈನ ಕಥೆಯಾದರೆ ತುಳುನಾಡಿನ ವಿಚಾರ ಮತ್ತೊಂದಿದೆ. ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ 50 ದಿನ ಪೂರೈಸಿದ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಗಿರ್ಗಿಟ್ ಪಾತ್ರವಾಗಿದ್ದು, 50 ದಿನ ಕಳೆದರೂ ಈಗಲೂ ಕೂಡ ಮೊದಲನೇ ವಾರದ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ. ಮಂಗಳೂರಿನ ಜ್ಯೋತಿ ಹಾಗೆ ಉಡುಪಿಯ ಕಲ್ಪನೆ ಚಿತ್ರಮಂದಿರದಲ್ಲೂ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ಮಾಡಲಾಯಿತು. ಈ ವೇಳೆ 3 ಮಂದಿಗೆ ಜ್ಯೋತಿ ಚಿತ್ರಮಂದಿರದಲ್ಲಿ ಹಾಗೆ ಇಬ್ಬರಿಗೆ ಉಡುಪಿಯಲ್ಲಿ ಭರ್ಜರಿ ಉಡುಗೊರೆ ನೀಡಲಾಯಿತು. ಎಲ್ಲಿ ಆಚರಣೆ ಮಂತೊಂದು 50ನೇ ದಿನದ ಸಂಭ್ರಮ ಕೇಕ್ ಕಟ್ ಮಾಡ್ತಾ ಮುಖೇನ ಮಾತಿರಲ್ಲ ಒಂಜಿ ಚೀಪಿನ ಪಟ್ಟಣ ಒಟ್ಟಿಗೆ ಈ ಕಾರ್ಯಕ್ರಮ ಅರ್ಥಪೂರ್ಣ ಮಾತನಾಡುಲ್ಲ. ಅವೆಂದು ದುಂಬು ನಮ್ಮ ಸಿನಿಮಾ ಬಿಡುಗಡಾಪಿನ ಚಿತ್ರ ಸುರುಂತ ವಾರ ಜೋಕ್ಲೆಗೊಂದು ಜಿಲ್ಲೆಯ ಸ್ಪರ್ಧೆ ನಮ್ಮ ದೇದತ್ತ ಸುರುಂತ ವಾರ ಥಿಯೇಟರ್ಗೆ ಹೋದು ಸಿನಿಮಾನ ತೋದು ಆ ಕೂಪನ್ ಆ ಒಂದು ಬಾಕ್ಸ್ ಪಾಟಿ ಅನ್ಸಿತ್ತಿನ ಒಟ್ಟು 5 ಜನಕ್ಕೆ ನಮ್ಮ 10,000 ರೂಪಾಯಿದ ಬಹುಮಾನ ಕೊರಪ ಅಂತ ಘೋಷಣೆ ಮಾಡ್ತಿರ್ತ. ಐಟ್ ಒಟ್ಟು 5 ಜನದ ಬಹುಮಾನ ನಮ್ಮತ್ತೆ ವಿತರಣೆ ಮಾಡ್ತೋದಿಲ್ಲ. ಐಟ್ 2 ಜನ ಉಡುಪಿ ಭಾಗದ ಫುಲ್ ಅಂಚಾದ 3 ಜನದ ಬಹುಮಾನ ಮುಲ್ಪ ನಮ್ಮ ವಿತರಣೆ ಮಾಡ್ತ ನನ್ನ ಚಿತ್ರದ ನಾಯಕ ನಟ ನಿರ್ದೇಶಕಿ ರೂಪೇಶ್ ಶೆಟ್ಟರ್ ವಿತರಣೆ ಮಾಡ್ಕೊಂಡು ಬಂದು ಕೇಳೋದಿಲ್ಲ. ದರ್ಶಿನಿ ಮ್ಯಾಂಗ್ಳೂರ್ ಅಂಚನೆ ರಾಘವೇಂದ್ರ ಮೂಡಬಿದ್ರಿ ಬಿಲಾಲ್ ಸುರತ್ಕಲ್ ಅದೇನೇ ಇರಲಿ, ಪ್ರಸ್ತುತ ಗಿರ್ಗಿಟ್ನ ತಿರುಗಾಟ ನೋಡ್ತಿದ್ರೆ ಪ್ರತಿ ಸೆಂಟರ್ಗಳಲ್ಲೂ 100 ದಿನ ಪೂರೈಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.